ಎಲ್ಲರಿಗೆ ಸ್ವಾಗತ. ಎಲ್ಲರೂ ಖುಷಿಯಾಗಿರಿ, ಎಲ್ಲರೂ ನಗ್ತೀರಿ. ನನ್ನ ಹೆಸರು ಅಶ್ವಥ್ ಜಿ ಅಂತ. ಇವತ್ತು ದೂರ ಟ್ರಾವೆಲ್ ಹೊಡೆದು ಕರ್ನಾಟಕದಲ್ಲಿರೋ ಫೇಮಸ್ ಆಗಿರೋ ಒಂದು ಅಡ್ವೆಂಚರ್ ಪ್ಲೇಸ್, ಒಂದು ಟ್ರಕ್ಕಿಂಗ್ ಪ್ಲೇಸ್. ಆ ಪ್ಲೇಸಿನ ಹೆಸರು ಏನು, ಝೆಡ್ ಪಾಯಿಂಟ್ ಅಂತ ಹೇಳ್ತಾರೆ. ಇದೆಲ್ಲಿರುವುದು ಹೇಳ್ತೇನೆ. ಇದರ ಬಗ್ಗೆ ಇವತ್ತು ಎಕ್ಸ್ಪ್ಲೋರ್ ಮಾಡಿಕೊಂಡು ಬರುವ ಬನ್ನಿ. ಇದು ಕೆಮ್ಮಣ್ಣು ಗುಂಡಿ ಎಂಬ ಒಂದು ಪ್ಲೇಸ್ ಉಂಟು, ಅದಕ್ಕೆ ಹತ್ತಿರ ಆಗಿರೋ ಒಂದು ಪ್ಲೇಸ್ ಝೆಡ್ ಪಾಯಿಂಟ್, ಒಂದು ಟ್ರಕ್ಕಿಂಗ್ ಪ್ಲೇಸ್, ಒಂದು ಅಡ್ವೆಂಚರ್ ಪ್ಲೇಸ್. ಇಲ್ಲಿಗೆ ಹೋಗುದು, ಇಲ್ಲಿಯ ಬಗ್ಗೆ ಎಕ್ಸ್ಪ್ಲೋರ್ ಮಾಡಿಕೊಂಡು ಬರುವ ಬನ್ನಿ. ಇವತ್ತು ಒಳ್ಳೆ ರೀತಿಯಲ್ಲಿ ತಂಪಾಗಿ ಉಂಟು, ಒಳ್ಳೆ ಕೂಲ್ ಆಗ್ತಾ ಉಂಟು. ಇವತ್ತು ಸ್ವಲ್ಪ ಗಾಳಿ ಜಾಸ್ತಿ ಉಂಟು. ಇವತ್ತು ದೂರ ಹೋಗುದು, ನಾವು ಝೆಡ್ ಪಾಯಿಂಟ್ ಪ್ಲೇಸ್ ಗೆ ಹೋಗುದು. ಅಲ್ಲಿಯ ಬಗ್ಗೆ ಎಕ್ಸ್ಪ್ಲೋರ್ ಮಾಡಿಕೊಂಡು ಬರುವ ಬನ್ನಿ. ಝೆಡ್ ಪಾಯಿಂಟ್ ಎಲ್ಲಿರುವುದು, ಭಾರತದ ಕರ್ನಾಟಕ ರಾಜ್ಯದ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮುಂಚೆತ್ತೇವರ ಎಂಬ ಒಂದು ಪ್ಲೇಸ್ ಉಂಟು. ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ, ಅಲ್ಲಿ ಇರುತ್ತೆ. ಒಂದು ಫೇಮಸ್ ಆಗಿರೋ ಒಂದು ಟ್ರಕ್ಕಿಂಗ್ ಪ್ಲೇಸ್, ಕರ್ನಾಟಕದ ಒಂದು ಅಡ್ವೆಂಚರ್ ಪ್ಲೇಸ್ ಈ ಒಂದು ಝೆಡ್ ಪಾಯಿಂಟ್ ಅಂತ. ಇದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇರೋ ಪ್ಲೇಸ್. ಇದು ಸಮುದ್ರ ಮಟ್ಟದ ಎಷ್ಟು ಎತ್ತರದಲ್ಲಿ ಉಂಟು, 1500 ಮೀಟರ್ ಎತ್ತರದಲ್ಲಿ ಇರೋ ಒಂದು ಪ್ಲೇಸ್ ಆಗಿದೆ. ಒಳ್ಳೆ ಒಯ್ಬಿರೋ ಪ್ಲೇಸ್. ನೀವು ಹೋದವರಿದ್ರೆ ಕಾಮೆಂಟ್ ರೀತಿಯಲ್ಲಿ ಇಲ್ಲಿ ಒಳ್ಳೆ ಪ್ಲೇಸ್. ಈ ಪ್ಲೇಸ್ಗೆ ಒಮ್ಮೆ ಹೋಗಿ, ಅಷ್ಟು ಅಡ್ವೆಂಚರ್ ಪ್ಲೇಸ್. ಯಾವ ತಿಂಗಳಲ್ಲಿ ಹೋದ್ರೆ ಒಳ್ಳೇದು, ಡಿಸೆಂಬರ್ ಇಂದ ಮಾರ್ಚ್ ತನಕ ಹೋದ್ರೆ ಒಳ್ಳೇದು. ಆ ಟೈಮಲ್ಲಿ ಒಳ್ಳೆ ಚಳಿಗಾಲೆಲ್ಲ ಕೂಲ್ ಆಗಿರುತ್ತೆ ಕ್ಲೈಮೇಟ್. ಈಗ ನಮ್ಮೂರಲ್ಲಿ ಸಹ ಕೂಲ್ ಆಗಿ ಉಂಟು ಕ್ಲೈಮೇಟ್. ಡಿಸೆಂಬರ್ ಬಂತಲ್ಲ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇರುವ ಝೆಡ್ ಪಾಯಿಂಟ್ ಪೀಕ್, ಒಂದು ಹಿಲ್ ಸ್ಟೇಷನ್. ಒಳ್ಳೆ ಒಯ್ಬಿರೋ ಪ್ಲೇಸ್. ಇದು ಬೆಳಿಗ್ಗೆ ಎಷ್ಟು ಗಂಟೆಗೆ ಓಪನ್ ಆಗ್ತದೆ, ಬೆಳಿಗ್ಗೆ 8 ಗಂಟೆಗೆ ಓಪನ್ ಆಗಿ ಸಂಜೆ 5 ಗಂಟೆವರೆಗೆ ಉಂಟು. ಇಲ್ಲಿ ನೈಟ್ ಕ್ಯಾಂಪಿಂಗ್ ಎಲ್ಲ ಉಂಟು ಈ ಪ್ಲೇಸ್ ಅಲ್ಲಿ. ಒಳ್ಳೆ ಒಯ್ಬಿರೋ ಪ್ಲೇಸ್. ಕರ್ನಾಟಕದಲ್ಲಿ ಫೇಮಸ್ ಆಗಿರೋ ಒಂದು ಅಡ್ವೆಂಚರ್ ಪ್ಲೇಸ್, ಒಂದು ಟ್ರಕ್ಕಿಂಗ್ ಪ್ಲೇಸ್. ಇಲ್ಲಿ ಟಿಕೆಟ್ ಪ್ರೈಸ್ ಎಷ್ಟು, ನೀವು ಟಿಕೆಟ್ ಪ್ರೈಸ್ ಕೊಡ್ಲಿಕ್ಕೆ ಇಲ್ಲ, ಇಲ್ಲಿ ಫ್ರೀ ಆಗಿ ಹೋಗುದು. ಆದ್ರೆ ನೀವು ಜೀಪಲ್ಲಿ ಹೋದ್ರೆ 600 ರೂಪಾಯಿ ಕೊಡಬೇಕು, ಮತ್ತೆ ಚೆಕ್ ಪೋಸ್ಟ್ ಗೆ 100 ರೂಪಾಯಿ ಕೊಡಬೇಕು. ಮತ್ತೊಂದು ಹೇಳ್ಬೇಕಾದ್ರೆ, ನೀವು ಟ್ರಕ್ಕಿಂಗ್ ಮಾಡುವಾಗ, ಅಡ್ವೆಂಚರ್ ಮಾಡುವಾಗ ದಾರಿಯಲ್ಲಿ ಒಂದು ಜಲಪಾತ ಸಿಗ್ತದೆ. ಆ ಜಲಪಾತದ ಹೆಸರು ಏನು, ಶಾಂತಿ ಜಲಪಾತ ಅಂತ ಹೇಳ್ತಾರೆ. ಅದಕ್ಕೆ ಸೌಂಡ್ ಇಲ್ಲ ಅಂತ ಕಾಣ್ತದೆ, ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ. ಇಲ್ಲಿಗೆ ಹೋದವರು ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಕಾಮೆಂಟ್ ರೀತಿಯಲ್ಲಿ ಹೇಳಿ, ಎಲ್ಲರಿಗೆ ತಿಳಿಬಹುದು, ನನಗೆ ಸಹ ತಿಳಿಬಹುದು. ಝೆಡ್ ಪಾಯಿಂಟ್ ಗೆ ಹತ್ತಿರದ ಪ್ಲೇಸ್ ಯಾವುದು, ಕೆಮ್ಮಣ್ಣು ಗುಂಡಿ ಅಂತ ಹೇಳ್ತಾರೆ. ಈ ಪ್ಲೇಸಿನ ವಿಡಿಯೋ ಮಾಡಿದ್ದೇನೆ ಅಂತ ಕಾಣ್ತದೆ, ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ. ಈ ಪ್ಲೇಸ್ ಇಂದ 5 ಕಿಲೋಮೀಟರ್ ಇದೆ ಈ ಪ್ಲೇಸ್ಗೆ. ಈ ಝೆಡ್ ಪಾಯಿಂಟ್ ಅಡ್ವೆಂಚರ್ ಟ್ರಕ್ಕಿಂಗ್ ಪ್ಲೇಸ್, ಕರ್ನಾಟಕದ ಫೇಮಸ್ ಆಗಿರೋ ಪ್ಲೇಸ್. ಎಷ್ಟು ಕಿಲೋಮೀಟರ್ ಟ್ರಕ್ಕಿಂಗ್ ಉಂಟು, 3-4 ಕಿಲೋಮೀಟರ್ ಟ್ರಕ್ಕಿಂಗ್ ಉಂಟು. 1 ಗಂಟೆಯ ಟ್ರಕ್ಕಿಂಗ್. ಎಲ್ಲಿಂದ ಸ್ಟಾರ್ಟ್ ಆಗ್ತದೆ, ಕೆಮ್ಮಣ್ಣು ಗುಂಡಿ ರಾಜಭವನ ಎಂಬ ಒಂದು ಪ್ಲೇಸ್ ಉಂಟು, ಅಲ್ಲಿಂದ ಸ್ಟಾರ್ಟ್ ಆಗಿ ಟೋಟಲ್ ಝೆಡ್ ಪಾಯಿಂಟ್ ಗೆ ಎತ್ತುತ್ತದೆ. ಒಳ್ಳೆ ಒಯ್ಬಿರೋ ಪ್ಲೇಸ್. ನೀವು ಜೀಪ್ ಮಾಡಿಕೊಂಡು ಹೋದ್ರೆ 600 ರೂಪಾಯಿ, ಚೆಕ್ ಪೋಸ್ಟ್ ಗೆ 100 ರೂಪಾಯಿ ಕೊಡಬೇಕು. ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ, ಗೊತ್ತಿರೋ ಇನ್ಫಾರ್ಮೇಶನ್ ಶೇರ್ ಮಾಡಿದ್ದು. ನೀವು ಓದೋರಿದ್ರೆ ಇನ್ನೊಮ್ಮೆ ಕಾಮೆಂಟ್ ರೀತಿಯಲ್ಲಿ ಹೇಳಿ, ಆಯ್ತಾ. ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕದಲ್ಲಿ ಫೇಮಸ್ ಆಗಿರುವ ಅಡ್ವೆಂಚರ್ ಟ್ರಕ್ಕಿಂಗ್ ಪ್ಲೇಸಿನ ವಿಡಿಯೋ ಮಾಡಿದ್ರೆ, ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಡ್ತಾನ ಬೆಲ್ ಅನ್ನು ಟೈ ಮಾಡಿ. ಟೈ ಮಾಡಿದ್ರೆ 7 ಗಂಟೆಗೆ ರಪ್ಕ ನಿಮಗೆ ವಿಡಿಯೋ ಬರ್ತದೆ. ಅಲ್ಲಿವರೆಗೆಲ್ಲರಿಗೆ ಇವತ್ತಿನ ವಿಡಿಯೋಗೆ ಬೈ ಬೈ ಹೇಳ್ತಾ, ನಾಳೆ ನೋಡು ಗೈಸ್, ಬೈ ಬೈ.